നിങ്ങൾ നോക്കിക്കൊണ്ടുള്ളൊരു ಬ್ಯಾರಿ ವಾರ್ತೆ ನಾನು ಅನ್ಸಾರ್ ಇನೋಳಿ ಸುದ್ದಿ ಉಳ್ಳರಿ ಹರೇಕಳ ಗ್ರಾಮத்துக்கு ಬಂತು ಜಂಡ್ ಪ್ರಶಸ್ತಿ ಪಂಚಾಯತ್ ತರಫ್ಲು ನಡೆದು ಸಾಧಕರಂಕ್ ಚಮ್ಮಂತೆ ಲೇಸ್ ಬೆಲಿ ಪೆರ್ನಾಲ್ಗ್ ಮರ್ಹಬಾ ದೀಪಾವಳಿ ಲೇಸ್ಲು ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘತೆ ಹಾಲ್ಗ್ ಅಮ್ಮೆಂಬಳ ಬಾಳಪ್ಪರೆ പേര് സ്വാതന്ത്ര്യത്തെ പോരാട്ടத்துக்கு സഹകാരി സംഘത്തെ ഇനാം മുക്കച്ചേരിയിലും കിട്ടിത്ത് റിക്ഷ നിപ്പാട്ടുകൊർനെലെ ಚಾಲಕ ದನಿಮಾರ್ಗ್ ಏನಿಲ್ಲ ಮಳೆ ಬೇಯಿಲ್ಲ ಪೇಡಿ ಸಹಕಾರಿ ಸಪ್ತಾಹಕ್ಕೆ തുടങ്ങിತ್ತು 4 ಕನಕ್ തുടക്കത്തിലേസിಗೆ മർഹബಾ ചൊല്ലുಗು ಮೈಕಾಲ ತಯ್ಯಾರ್ പഠിപ്പു തീർത്ത് പുറത്തു വന്നൊരു 1000 കണക്കിലെ ഡോക്ടർമാർ നിട്ടെ യൂണിവേഴ്സിറ്റിയിൽ നടന്നിട്ട് അടിപൊളിലേസ് ആൽമാർഗ് കറണ്ട് ഷോക്ക് കേന്ദ്രത്തെ ആൾച്ചന മെസ്കാംരെದುರ್ಲು പാരിത്ത് ചോപ്പ് കൊടി ಹರೇಕಳ ಗ್ರಾಮത്തെ ಉಯರ್ಚೆಯಕ್ಕೆ ಬದ್ರುದ್ದೀನ್ ಫರೀದ್ ನಗರ ಪಿನ್ನೆ ಹರೇಕಳ ಗ್ರಾಮത്തെ ಮಾಸ್ಟರ್ ಐತುನ್ನೆ ಎಲ್ಲಾರ್ಗು ಪಡಿಕೊಟ್ಟ MH ಮಲಾರ್ಗು ಜಿಲ್ಲೆರೆ ರಾಜ್ಯೋತ್ಸವ ಪ್ರಶಸ್ತಿ ಬಂದರು ಇಂಗನೆ ದಿಕ್ಕಮತ್ತು ಹರೇಕಳ ಗ್ರಾಮಕ್ಕೆ ಜಂಡ್ ಪ್ರಶಸ್ತಿ ಬಂದೆ ಕೊಸಿ ಈ ಗ್ರಾಮತ್ತಂಕ್ ಇಂಕ್ ಜಂಡಾಲ್ಗು ಆದರಿಕೊಂಡ್ ಚೊಲ್ಲೋರ್ ಲೇಸ್ ಹರೇಕಳ ಗ್ರಾಮ ಪಂಚಾಯತ್ ನಡೆಯಿತು ಪಡಿಪುರ ಕ್ಷೇತ್ರದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎತ್ತದಾಯೆ ಎಲ್ಲಾರೆ ಪಿರ್ಸತ್ತೆ ಮಾಸ್ಟರ್ ಐತಿನ್ನೆ MH ಮಲಾರ್ അതേപോലെ ഗ്രാമീണാഭിവൃദ്ധി പിന്നെ പഞ്ചായത്ത് രാജ് വ്യവസ്ഥയിൽ സുരൂത്തെ പ്രശസ്തി എട്ടതായി ഹരേക്കള ഗ്രാമപഞ്ചായത്തിലെ പിരാക്ര തലമുപ്പ ബദ്രുദ്ദീൻ ഫരീദ് നഗര ഇങ്ക് ഹരേക്കള ഗ്രാമപഞ്ചായത്തിലെ തറഫിಲು ആദരിக்கிறവർ ಲೇಸ್ ನಡೆಯಿತು ಹರೇಕಳ ಗ್ರಾಮಕ್ಕೆ ಈ ಆಂಡ್ ಜಂಡ್ ಪ್ರಶಸ್ತಿ ಬಂದಿದ್ದು ಪೆರಿಮೆರೆ ವಿಷಯ ಇದು ರಾಜ್ಯತ್ತಿಗೆ ಮಾದರಿ ಗ್ರಾಮಕ್ಕೆ ಕಿಟ್ಟಿಯವರು ಗೌರವ ಏರಿಂಟು ಮೈಕಾಲ ತಾಲೂಕ್ ಪಂಚಾಯತಿലെ ಪಿರಾಕೃತ ಸದಸ್ಯ ಮೊಹಮ್ಮದ್ ಮುಸ್ತಫಾ ಮಲಾರ್ ಈ ಲೇಸ್ಲು ಅಭಿಪ್ರಾಯಪಟ್ಟರು ಈ ಗ್ರಾಮ ಪಂಚಾಯತ್ ಯಶಸ್ವಿಗಳಿಗೆ ಮುನ್ನಡೆಸಿ ಮೊನ್ನೆ ರಾಜ್ಯೋತ್ಸವ ಪುರಸ್ಕಾರದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಅದರಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಈಗಾಗಲೇ ವಿಡಿಯೋಗಳು ಹೇಳಿದ ಹಾಗೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಕೊಡುವಂತಹ ಒಂದು ಪ್ರಪ್ರಥಮ ಪ್ರಶಸ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ಪ್ರಶಸ್ತಿ ಪಡೆಯಬೇಕಾದರೆ ಸುಲಭದ ಕೆಲಸವಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ 223 ಗ್ರಾಮ ಪಂಚಾಯತ್ಗಳಿವೆ. ಗ್ರಾಮ ಪಂಚಾಯತ್ಗಳಲ್ಲಿ ಅಧಿಕಾರವನ್ನು ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ನಮ್ಮ ಅವಧಿಯಲ್ಲಿ ಗ್ರಾಮದಲ್ಲಿ ಏನಾದರೂ ಒಂದು ಪ್ರಾಣಿಕೆಯನ್ನು ನೀಡಿಕೊಂಡು ಗ್ರಾಮ ಪಂಚಾಯತ್ನ ವ್ಯಾಪ್ತಿಯನ್ನು ಅಭಿವೃದ್ಧಿಪಡಿಸಬೇಕೆಂಬ ಒಂದು ಹಂಬಲ ಇರುತ್ತದೆ. ಆದರೆ ಬದ್ರುದ್ದೀನ್ ಅವರು ಅಧಿಕಾರವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಿದ್ದೆ, ನಾವು ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಹರೇಕಳ ಗ್ರಾಮത്തെ ಜಂಡಾಮത്തെ ತಲೆಮುಪ್ಪ MP ಮಜೀದ್ ಮುಂಡಿತ್ತು ಪಂಚಾಯತ್ರೆ ಎಲ್ಲಾ ಸದಸ್ಯರಂಗ ಎಲ್ಲಾ ನೆಲೆಯಲ್ಲಿ ಸಹಕಾರ ಕೊಟ್ಟಿದ್ದಲು ಬದ್ರುದ್ದೀನ್ಗೆ ಪ್ರಶಸ್ತಿ ಕಿಟ್ಟಿದ್ದು ತೆರಿಪಾಟಿತ್ತು. ಚಮ್ಮನಂತೆ MH ಮಲಾರ್ ಪಿನ್ನೆ ಬದ್ರುದ್ದೀನ್ ಮುಂಡಿಯಾರು ನಡೆಯತಕ್ಕಂಥ ಸಂದರ್ಭದಲ್ಲಿ ಒಂದು ಸಂಸ್ಥೆಗೆ ಸಿಕ್ಕಿದಂಥ ರಾಜ್ಯೋತ್ಸವ ಪುರಸ್ಕಾರ ಅಂತ ಹೇಳಿದ್ರೆ ನಿಜವಾಗಿಯೂ ಅದ್ಭುತ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನದು ವೈಯಕ್ತಿಕ ಸಾಧನೆ, ನಾನು ನಡೆದದ್ದು ಬಂದದ್ದು ಸಾಧನೆ ಆಗ್ತದೆ. ಇದು ಹಾಗಲ್ಲ, ಒಂದು ಸಂಸ್ಥೆಯಲ್ಲಿ ಅದು ಗುರುತಿಸಲ್ಪಡಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಇಲ್ಲಿ ಈ ಒಂದು ಸಂಸ್ಥೆಗೆ ಅದು ಈ ಸಲ ಗ್ರಾಮೀಣ ವಿಭಾಗದ ಭಾಗದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪಂಚಾಯತ್ಗಳನ್ನು ರಾಜ್ಯೋತ್ಸವ ಪುರಸ್ಕಾರಕ್ಕೆ ಒಳಪಡಿಸಿಕೊಂಡದ್ದು. ಅದರಲ್ಲಿ 223 ಏನು ಪಂಚಾಯತಿಗಳಿದ್ದುಕೊಂಡು ಅದಕ್ಕೆ ಇದು ಮಾಡುವುದು ದೊಡ್ಡ ವಿಚಾರ. ಅದು ಗ್ರಾಮ ಪಂಚಾಯತ್ ತಲೆಮುಪ್ಪ ಗುಲಾಬಿ ಲೇಸರ ತಲೆಮುಪ್ಪ ಆಯ್ತಿಂತು. ಪದ್ಮಶ್ರೀ ಪುರಸ್ಕೃತಾಯಿ ಹರೇಕಳ ಹಾಜಬ್ಬ ಪಂಚಾಯತ್ರೆ ಪಿರಾಕೃತ ತಲೆಮುಪ್ಪಾಯಿ H ಶಾಲಿ, ಅನಿತಾ ಡಿಸೋಜಾ, ಸದಸ್ಯರಾಯಿ ಅಬೂಬಕರ್ ಸಿದ್ದೀಕ್, SM ಬಶೀರ್, ಹನೀಫ್, ಪುಷ್ಪಲತಾ ಶೆಟ್ಟಿ, ಕಾರ್ಯದರ್ಶಿ ತಾರಾಕ್ಷಿ, ನೇದಾವ್ ಜಕರಿಯಾ ಮಲಾರ್ ಪಿನ್ನೆ PT ಮಾಸ್ಟರ್ ತ್ಯಾಗಂ ಹರೇಕಳ ಲೇಸ್ಲಿನ್ನಾರ್. ಪಂಚಾಯತ್ರೆ PDO ಮುತ್ತಪ್ಪ ಡಿ ಲೇಸ್ ನಡಪಾಟಿತ್ತು. ಇದು ದೀಪಾವಳಿ ತಿಂಗಳು. ದೀಪಾವಳಿ ಚಂದಂಗೆ ಅದು ಬೆಲಿರ ತಿಂಗಳಾಯ್ತಿಕ್ಕರು. ಬೆಲಿರ ஒரு பெருநாள் சொல்ற பேரு ದೀಪಾವಳಿக்கு ಉಂಟು. ದೀಪಾವಳಿ ರಲ್ಪ ಪಟಾಕಿ ಬುಡ್ಡದುಂ ಅದರ ಶಬ್ದಂ ಅದರ ಬೆಲ್ಚನ ಕುದ್ದೇವರು ಕೋಸಿ ಹಿಂಗಂತೆ ಜಲ್ಸಲು ಎಲ್ಲ ದಿನರ ಆಲ್ಮಾರ್ ಕೂಡಿ ಹೆಂಗನೆ ಚೊಲ್ರವರು ಆಲ್ಚನ ಪೊಸಕೊಲ್ಲರೆ ದನಿ ವಿದ್ಯಾದರ್ಶಿ ಇಟ್ಟಿರ್ತು. അങ്ങനെ തികമത്തുകു എല്ലാ ദിനരെ ആൽമാരെ കൂട്ടിത്തു ലേസ് ആക്കിത്ത് ഈ ലേസിൽ ആരെല്ലാം ಬಂದ ನರೇಂದ್ರಲ್ಲ ಚೊನ್ನಾರ ನೋಕ ಈ ಸುದಿಲ್ ಪೊಸಕುರಲ್ ಬಲಗ ಉಳ್ಳಾಲ ಸದ್ಭಾವನಾ ವೇದಿಕೆ
ಕೊಲ್ಲಿಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಬಿಲ್ಲವ ಸೇವಾ ಸಮಾಜ, ರೋಟರಿ ಸಮುದಾಯ ದಳ, ಕೊಲ್ಲಿಯ ಸೋಮೇಶ್ವರ ಯುವ ವಾಹಿನಿ, ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್, ಉಳ್ಳಾಲ ಬೈಲ್ ನವೋದಯ ಫ್ರೆಂಡ್ಸ್ ಇದ್ರೆ ಕೂಡಾಟತ್ತಲು ಸೌಹಾರ್ದ ದೀಪಾವಳಿ ಸಂಗಮಲೇಸ್ ಕೊಲ್ಲಿಯ ಶ್ರೀ ನಾರಾಯಣ ಗುರು ಹಾಲ್ ನಡೆಯಿತು. ಕೇಂದ್ರೀಯ ವಿಶ್ವವಿದ್ಯಾನಿಲಯത്തെ ಪಿರಾಕ್ರೆ ಪ್ರಿನ್ಸಿಪಲ್ ಸರ್ಪಂಗಳ ಈಶ್ವರ್ ಭಟ್ ಮುಂಡಿತು ಬೆಲಿಕ್ ಏದೋರ್ ಜಾತಿ ದೀನಿಲ್ಲೆ ಚಿಮ್ಮೆರೆ ದೂರ ಹಾಕಿತ್ತು ಬೆಲ್ಚೆ ಹಾಕೋನು ಚೊಲ್ಲುವೆ ಆಲ್ಚನ ಮಾತ್ರ ಬೆಲಿಡ್ದಾಯಿರು ಅಂಗನಿಕ ಮತ್ತುಗು ಬೆರಿಲೆ ಪೆರ್ನಾಳು ದೀಪಾವಳಿರೆ ಕೊಸಿಲು ಎಲ್ಲಾರೆ ಮನಸ್ಸುಲು ಉಲ್ಲೆ ಚಿಮ್ಮೆ ದೂರ ಆಯಿಟ್ಟು ಬೆಲ್ಚೆ ಬರಟ್ಟು ಉಂಟು ವಸಿಯತ್ರ ಬಲಕ ಜಂತು. ದೀಪಾವಳಿ ಎನ್ನುವಂಥದ್ದು ಕೇವಲ ಒಂದು ಹಬ್ಬ ಅಲ್ಲ, ಅದು ಬೇರೆ ಬೇರೆ ಹಬ್ಬಗಳಿವೆ, ನಾವು ಅದನ್ನು ಆಚರಿಸ್ತೇವೆ. ಆದರೆ ಉಳಿದದ್ದಕ್ಕೆಲ್ಲ ಹೆಸರುಗಳು ಬೇರೆ ಬೇರೆ ಇವೆ. ಆದರೆ ನಿಜವಾಗಿ ಹಬ್ಬ ಅಥವಾ ಪರ್ಬ ಎನ್ನುವ ಎರಡು ಅಕ್ಷರದಿಂದ ನಾವು ಹೇಳ್ತೇವೆ ಅಂತಾದರೆ ಅದರ ಉದ್ದೇಶ ದೀಪಾವಳಿಯೇ. ಪರ್ಬ ಏಪ ಅಂತ ಕೇಳಿದರೆ ದೀಪಾವಳಿಯನ್ನೇ ಉದ್ದೇಶಿಸಿ ಹೇಳುವಂಥದ್ದು. ಅದು ಹಬ್ಬ. ಹಬ್ಬ ಅಂದರೆ ಸಂಭ್ರಮ, ಹಬ್ಬ ಅಂದರೆ ಸಿಹಿ, ಹಬ್ಬ ಅಂದರೆ ಬೆಳಕು. ಆದರೆ ಯಾವುದೇ ಹಬ್ಬ ಆಚರಿಸಬೇಕು ಅಂತಾದರೂ, ಆ ಸಂಭ್ರಮ ಬರಬೇಕು ಅಂತಾದರೂ, ಆ ಸಿಹಿಯನ್ನು ತಿನ್ನುವ ಭಾವ ನಮ್ಮಲ್ಲಿ ಬಂದು ನಮ್ಮ ಮೈ ಮನಕ್ಕೆ ಆ ಸಿಹಿ ಸೇರಬೇಕು ಅಂತಾದರೆ ಎಲ್ಲದಕ್ಕಿಂತ ಮೊದಲು ಮನಸ್ಸು ಸಿಹಿಯಾಗಬೇಕು. ಮನಸ್ಸು ಸಿಹಿಯಾಗಬೇಕು ಅಂತಂದರೆ ಮನಸ್ಸು ಶುದ್ಧವಾಗಬೇಕು. ಎಷ್ಟು ಆದರ್ಶವಾದ ಆಚರಣೆ ನೋಡಿ. ದೀಪಾವಳಿಯ ಮೊದಲನೇ ದಿವಸ ಆಗಲುವುದಕ್ಕೆ ಆಶ್ವಯುಜ ಮಾಸದ ಚತುರ್ದಶಿ ಎಂದೇ ಬರುವಂಥದ್ದದು. ನರಕ ಚತುರ್ದಶಿ ಅಂತ ನಾವು ಕರೆಯುತ್ತೇವೆ. ಹಿನ್ನೆಲೆಯ ಕಥೆ ಏನೇ ಇರಲಿ, ಆದರೆ ನಾವು ನಿತ್ಯ ಮಾಡುವಂತಹ ಕೆಲಸ ಸ್ನಾನ ಮಾಡುವುದು. ನಿತ್ಯ ಮಾಡ್ತೇವಲ್ಲ ಸ್ನಾನ. ಪಿರಾಕ್ರೆ ಸೇನಾನಿ ಕೃಷ್ಣ ಗಟ್ಟಿ ಅಡ್ಕ ಲೇಸ್ರೆ ತಲೆಮುಪಾಯಿತಿಂತು. ಬಕ್ಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತ ಪೂರ್ವ ಜನಗಳಿಗೆ ಸನ್ಮಾನಕ್ಕೂ ಎಂಕುಲು ಭಾರಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭಗಳು ನಮ್ಮ ಹೊಸಗುರುದ ನಿರ್ದೇಶಕರಾಯನ ನಮ್ಮ ನಿರ್ದೇಶಕರಾಯನ ಎಂಕಲ್ನ ಆತ್ಮೀಯರು ಎಂಕಲ್ ಮಾರಿ ಒಂದು ಪ್ರೀತಿದ ವ್ಯಕ್ತಿ ಆಯ್ನ ವಿದ್ಯಾಧರ ಶೆಟ್ಟಿ ಭಾರಿ ಒಂದು ಪೂರ್ವದ ಕಾರ್ಯಕ್ರಮ ಮಾಡೋರು ಪನ್ನಗ ವರ್ಷದ ವರ್ಷ ಈ ಸಮಾಜಡು ಆ ರೀತಿ ಬದುಕೊಡು ನಮ್ಮ ಆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಬದುಕೊಡ್ಬೋ ಒಂದು ವಿಷಯ ಆದರ್ಶ ಬದುಕೋಪನ ವ್ಯಕ್ತಿ ಏನೇ ಕ್ರಿಶ್ಚಿಯನ್ ಧರ್ಮದಗಳು ಆ ರೀತಿ ಉಳ್ಳೇರಿ, ಮುಸ್ಲಿಂ ಧರ್ಮದಗಳು ಆ ಉಳ್ಳೇರಿ, ಹಿಂದೂ ಧರ್ಮದಗಳು ಆ ರೀತಿ ಉಳ್ಳೇರಿ ಒಂದು ವಿಶೇಷವಾಗಿ ಒಂದು ಈ ಒಂದು ಈ ಸಮಾರಂಭ ತೋರ್ಪಡಿಗೆ ಹೊಂದೇರಿ ಅಂಚದು ಪುನಃ ಒರಿಯಾದ ನಾವು ಪ್ರೀತಿ ಮಾಡ್ಪುಣ ನಮ್ಮ ಈ ವಿಶೇಷವಾಗಿ ಅಂಜನ ಈ ಕಾರ್ಯಕ್ರಮಗಳು ಇನ್ನು ಮಾತೆಲ್ಲ ಭಾಗ್ಯ ಆತೇರಿ ಅಂಜನ ಅಕ್ಲಿನ ಮಾತನ್ನು ಅಭಿನಂದನೆ ಬಂದೊಂದಿಲ್ಲ. ಅವೇ ರೀತಿ ವರ್ಷದ ವರ್ಷ ನಮ್ಮ ಹೊಸಕುರ ಕಾರ್ಯಕ್ರಮ ಮೂಜಿ ಕಾರ್ಯಕ್ರಮ ಅನುಭವ ದೀಪಾವಳಿ ಆಯ್ನದ ಪಕ್ಕ ಆಯ್ದಕ್ಕ ಈತ ಒಂದು ಕ್ರಿಸ್ಮಸ್ ಆಚರಣೆ ಅವು ಹಾಕೊಂಡು ಆಯ್ದಕ್ಕ ಪೆರ್ನಾರ ದಸ ಮಾಡು ಮೂಜಿ ಧರ್ಮವನ್ನು ಒಟ್ಟಿಗೆ ಸೇರ್ತೀನಿ ನಮ್ಮ ಆಚರಿಸೋದಿಲ್ಲ ಅಂಚಾದ ಪುನಃ ನಮ್ಮ ಈ ಮಾತೆಲ್ಲ ಎಂಗಳೊಟ್ಟಿಗೆ ಸೇರ್ತದೆ. ಇನಿ ವೇದಿಕೆ ಇತ್ತಿನ ಮಾತಾ ಕಾರ್ಯಕ್ರಮ ಭಾರಿ ಭಾಗ್ಯದ ಭಾರಿ ಬರೋದು ಕಾರ್ಯಕ್ರಮ ಬಂದರೆ ನನ್ನ ದುಂಬಗಳ ಇಂಚನೆ ಒಂದೇ ಒಂದು ಪ್ರೀತಿ ವಿಶ್ವಾಸ ಭಾವನೆ ಅವಕಾಶ ಬಂದು ಕೊಡು ಕೇಳೊಂದು. ಉಳ್ಳಾಲ ಸದ್ಭಾವನಾ ವೇದಿಕೆರೆ ತಲೆಮುಪ್ಪ ಪ್ರಸಾದ್ ರೈ ಕಲ್ಲಿಮಾರ್, ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಪಿನ್ನ ಉಡುಪಿ ವಲಯತೆ ಸಂಚಾಲಕ ಸಯೀದ್ ಇಸ್ಮಾಯಿಲ್, ದಕ್ಷಿಣ ಕನ್ನಡ ಜಿಲ್ಲೆ DN4 ಯೋಜನೆಯ ಮ್ಯಾನೇಜರ್ ಐರಿನ್ ರೆಬೆಲ್ಲೋ, ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘತೆ ತಲೆಮುಪ್ಪ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುದ್ದು, ದೇರ್ಲಗಟ್ಟೆ ವಿದ್ಯಾರತ್ನ ಸ್ಕೂಲ್ ತಲೆಮುಪ್ಪ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರತೆ ಜನ್ನಾಮತೆ ತಲೆಮುಪ್ಪ ಸುರೇಶ್ ಭಟ್ನಗರ, ಪಾನೀರ್ ಚರ್ಚ್ರೆ ವಿನ್ಸೆಂಟ್ ಪೌಲ್ ಸಂಸ್ಥೆರೆ ತಲೆಮುಪ್ಪ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ರೆ ತಲೆಮುಪ್ಪ ಸದಾಶಿವ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘತೆ ತಲೆಮುಪ್ಪ ಕೃಷ್ಣಪ್ಪ ಸಾಲಿಯಾನ್, ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ರದ ಜಂಡಾಮತೆ ತಲೆಮುಪ್ಪ AH ಮಹಮೂದ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ತಲೆಮುಪ್ಪ ವೇಣುಗೋಪಾಲ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜ ತಲೆಮುಪ್ಪ ಹರೀಶ್ ಮುಂಡೋಲಿ, ಪಿನ್ನೆ ಕೊಲ್ಯ ಯುಹಾನಿಯರ್ ತಲೆಮುಪ್ಪ ಲತೀಶ್ ಎಂ ಸಂಕೊಲಿಗೆ, ಉಳ್ಳಾಲ ಬೈಲ್ ನವೋದಯ ಫ್ರೆಂಡ್ಸ್ ಸರ್ಕಲ್ ಇದರ ತಲೆಮುಪ್ಪ ಪದ್ಮನಾಭ ಉಳ್ಳಾಲ ಬೈಲ್, ಪಿನ್ನೆ ರೋಟರಿ ಸಮುದಾಯ ದಳತೆ ತಲೆಮುಪ್ಪ ಆನಂದ ಮಲಯಾಳಕೋಡಿ ಮೇಲ್ತಲೆ ನಿಂದಾರು. ಭಾರತಿ ಸನಿಲ್ ಪಿನ್ನೆ ಸೌಮ್ಯ ಕುಸುಮಾಕರ್ ಪಡಚವನ್ಗು ಸೂಚರು, ಹೊಸಕುರಲ್ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿ ಬಿರ್ನರ್ ಮರ್ಹಾಬಚೊಂದು ಸುರುತೆ ಬಲ್ಕಮುಂಡಿತು. ಕುಸುಮಾಕರ್ ಕುಂಪಲ ನನ್ನಿಜೊಂದು ಮೋಹನ್ ಶಿರ್ಲಾಲ್ ಲೇಸ್ ನಡಪಾಟಿತು. ഞങ്ങളെ ദേശത്തുക്ക് സ്വാതന്ത്ര്യத்துக்கு ಬೇನ್ಮೈತು போராடியதில் அம்மெம்பள ಬಾಳಪ್ಪರೆ ஒரு பேருண்டு.
ಅಮ್ಮೆಂಬಳ ಬಾಲಪ್ಪ ಚೆನ್ನಂಗು ಖಾಲಿ ಸ್ವಾತಂತ್ರ್ಯಕ್ಕೆ போராடியவர் ஆளும் அல்ல ಅಯಲು ಪಾವತ್ತಂಗಳ ಒಟ್ಟಿಗೆ ಇನ್ನೇವರ ಆಳು ಪಡಿಪುಗು ಬೇನ್ಮಾಯ್ತು ಮೆನತ್ತಟ್ಟವರ ಆಳು ಇಂಗಂತವಲ್ಲ ಆಲೆ ಪೇರಿಪ್ಪ ಮುಡಿಪುನುಲೆ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘಕ್ಕೆ ಹಾಲ್ಗೆ ಬೆಚ್ಚಿರಾರು ಇದರ ರಿಲೇಸ್ ನನ್ನದು ಅಮ್ಮೆಂಬಳ ಬಾಲಪ್ಪ ಸಹಕಾರ ಸಂಘ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಪಿನ್ನ ಮಹಿಳಾ ಸಂಘಟನೆಗಳ ಒಕ್ಕೂಟತೆ ಕೂಡಾಟത്തിൽ ದೇಶത്തെ സ്വാതന്ത്ര്യത്തിന് ಬೇನ್ಮಾಯ್ತು പോരാടിയെ ಡಾಕ್ಟರ್ ಅಮ್ಮೆಂಬಳ ಬಾಲಪ್ಪರೆ ನೆನಪುಲು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘത്തിലുണ്ടാക്കിയ ഹാളിലെ തുടക്ക പിന്നെ യാനപ്പോയ മെഡിക്കൽ കോളേജ് പിന്നെ ആയുർവേദ കോളേജിൽ സഹകാരത്തിൽ ചോരദാന പിന്നെ തടി പരീക്ഷ ശിബിര മുടിപ്പു അമ്മെമ്പള ಸೇವಾ ಸಹಕಾರಿ ಸಂಘത്തെ ಹಾಲ್ നടന്നിತ್ತು ಈ ಲೇಸಿಲ್ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಎತ್ತಿದಾಯೆ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಪಿನ್ನ ಮಹಿಳಾ ಸಂಘಟನೆ ಒಕ್ಕೂಟತೆ ಜಿಲ್ಲೆಯ ತಲೆಮುಪ್ಪ ಸುಕುಮಾರ್ ಬಂಟ್ವಾಲ್ ಪಿನ್ನ ಪದ್ಮನಾಭ ನರಿಂಗಾನ ಇಂಕ್ ಚಮ್ಮನ ನಡೆನಿತ್ತು ಲೇಸರೆ ತಲೆಮುಪ್ಪ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘತೆ ತಲೆಮುಪ್ಪ ITG ರಾಜಾರಾಮ್ ಭಟ್ ಮುಂದಿತ್ತು ಅಮ್ಮೆಂಬಳ ಬಾಳಪ್ಪ ದೇಶತ್ಗಾಕಿ ಸೇವೆ ചേർದಲ್ಲ 1947 സ്വാതന്ത്ര്യത്തെ ನೆನಪುಲು ಮುಡಿಪುಲು ಸ್ಕೂಲ್ ತೊಡಗಿಂತು ಪಾವತ್ತಂಗಲೆ ಒಟ್ಟುಗು ನಿಂಡುತ್ತು ಅಂಗಲೆ ಮುದು ತಟ್ಟಿಯೊಂಟಿಂತು CPC ಬಸ್ರೆ ದನಿಮಾರೆ ದಮ್ಮು ದೇಪಾಟಿ ಆಲು ಆಯ್ತಿಂತು ಆಯಲೆ ಪೇರು ಎಪ್ಪತ್ತು ಒಲಿಯೋನು ಚೊಲ್ಲುರೆ ನೆನಪುಲು ನಂಗ ಹಾಲ್ಗೆ ಅಮ್ಮೆಂಬಳ ಬಾಲಪ್ಪರೆ ಪೇರು ಬೆಚ್ಚಿರ ಅಂತ ತಿರಿಪಾಟಿತ್ತು ಎಲ್ಲ ಈ 2 ಗ್ರಾಮಗಳು ಎಲ್ಲ ಮನೆಯೂ ಕೂಡ ಸಹಕಾರ ಸಂಘ ಸೇವೆ ಮಾಡೋರು ಕೂಡ ನಮಗೆ ಆ ಸಮಾಧಾನ ಖುಷಿ ಸಿಗಲಿಲ್ಲ. ಅದು ಇವತ್ತು ಖುಷಿ ಸಿಕ್ಕಿದೆ. ಅಮ್ಮೆಂಬಳ ಬಾಳಪ್ಪ ಹೆಸರಿನ ಸಭಾಭವನ ಉದ್ಘಾಟನೆ ಆಯ್ತಲ್ಲ, ಅದು ಖುಷಿ ಕೊಟ್ಟಿದೆ. ಅದು ಎಲ್ಲರ ಸಮ್ಮುಖದಲ್ಲಿ ಯಾರಲ್ಲಿ ಸಭೆಗೆ ಭಾಗವಹಿಸಬೇಕಾಗಿತ್ತೋ ಅವರೆಲ್ಲರೂ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಭಾಗವಹಿಸೋರು ಪೂರ ಅಮ್ಮೆಂಬಳ ಬಾಳಪ್ಪರ ಹೆಸರು ಗೊತ್ತಿದ್ದವರು, ಅದು ವಿಶೇಷ. ಈ ಕೆಲವೆಲ್ಲ ನಮ್ಮ ಸಭೆಗೆ ಹೋಗ್ತೇವೆ, ಯಾರನ್ನು ಗೊತ್ತಿರೋದಿಲ್ಲ, ಅವ್ರಿಗೆ ಭಾಷಣ ಮಾಡ್ತೇವೆ, ಹತ್ತಿಗೆ ಅವು ಜನ ಅಂತ ಕೇಳ್ತೇವೆ, ಒಂದು ಭಾಷಣ ತಯಾರು ಮಾಡಿ ಹೇಳ್ತೇವೆ. ಇದು ಹಾಗಲ್ಲ. ಈ ಗ್ರಾಮದ ಪ್ರತಿ ಮನೆಗೂ ಬಾಳಪ್ಪ ಯಾರಂತ ಗೊತ್ತು. ತೇಜಸ್ವಿ ಗೊತ್ತಿಲ್ಲ, ತೇಜಸ್ವಿ ನಾಳಿನ ಮತ್ತೆ ಗೊತ್ತಾಗ್ತದೆ. ಆ ಮುಪ್ಪುಳ್ಳಿಗೆ ತೇಜಸ್ವಿಗೆ ವಕೀಲರಿಗೆ ಅಂತ ಪ್ರಚಾರ ಆಗ್ತದೆ. ಆದರೆ ಅಮ್ಮೆಂಬಳ ಬಾಳಪ್ಪರು ಈ ಮಾಗಣೆ ಅವ್ರ ಮನೆ ಮಾತು ಯಾವನೆಬ್ಬ ಹುಡುಗನಿಗೆ ಕೂಡ ಅದು ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ಇನ್ನು ಮುಂದೆ ಸಾಕಂಗೆ ಬಂದವರಿಗೆ ಹೊಸ ಹುಡುಗ ಇನ್ನೂ 11 ಜನರೇಷನ್ ಆದ ಮೇಲೆ ಅಮ್ಮೆಂಬಳ ಬಾಲಪ್ಪರೆ ಪೇರ್ಲು ಹಾಲ್ಗೆ ಬೆಚ್ಚದು ಕೊಂಡೋಣನ ವಿಷಯ ಮುನ್ನಲ್ತೆ ನಾಲ್ಲು ಮುಡಿಪು ಜಂಕ್ಷನ್ಲು ಅಮ್ಮೆಂಬಳ ಬಾಲಪ್ಪರೆ ಮೂರ್ತಿ ಉಂಡಾಕ್ರಾಂಟ್ ಮುಡಿಪು ಬ್ಲಾಕ್ ಕಾಂಗ್ರೆಸ್ ರೇ ತಲೆಮುಪ್ಪ ಪ್ರಶಾಂತ್ ಕಾಜವ ತಿರಿಪಾಟಿತ್ತು ಮಲ್ಪನ ಒಂಜಿ ಸಮಾಜ ಎತ್ತಂದಂಡ ಎಂಕಲ್ನ ಈ 4 ಹೆಣ್ಮ ಗ್ರಾಮಡ್ ಕುಲಾಲ ಸಮಾಜ ಪಂಡನ ತಪ್ಪ ಒಂದು ಇನ್ನು ಒವ್ವೇ ಸಂಘರ್ಷಕ್ಕೆ ಒವ್ವೇ ವೈಕಲ ಇಜ್ಜಂದೆ ಮಾತಾ ಪಕ್ಷದಕ್ಲೇನು ಮಾತಾ ಜಾತಿ ಧರ್ಮದಕ್ಲೇನು ಪ್ರೀತಿ ಮಲ್ಪನ ಒಂಜಿ ಸಮಾಜ ಎತ್ತಂದಂಡ ಅವು ಕುಲಾಲ ಸಮಾಜ ಎಂಕಲ್ನ ಐಟ್ಲೆ ಎಂಕಲ್ನ ಕುರ್ನಾಡ ಮುಡಿಪು ಈ ಪರಿಸರದಕ್ಕಲು ಪಂಡ ತಪ್ಪ ಒಂದು ಐಟ್ ಮೊಂಟೆಪದ ಅನಂಜಿ ಕೂಡ ಈ ಭಾಗದಕ್ಕಲು ಏಳೆನ್ಮ ಗ್ರಾಮದಕ್ಕಲು ಭಾರಿ ಪ್ರೀತಿ ಮಲ್ಪನಂಚಿನ ಒಂಜಿ ವ್ಯಕ್ತಿಲು ಪಂಡ ತಪ್ಪ ಒಂದು ಅಕಲೆ ಗೌರವ ಕೊರಿಯರ್ಲ ಗೌರವ ದೇತೋನಿಯರ್ಲ ಅಕಲ್ಡ ಕಲ್ಪೋಡು ಓ ಭಾಗಡ್ಲ ಓ ಸಂದರ್ಭಡ್ಲ ಅಕಲು ದುಡುಕುದು ಬೋತನ ಯಾನು ಕುರ್ನಾಡದ ಓವೇ ಕಾರ್ಯಕ್ರಮಡ್ಲ ತೂತನ ಎನ್ನ ನೆನಪಡು ಹಂಚ ಅದುಪನಗ ಯಾನು ಅತೀವ ಪ್ರೀತಿ ಮಲ್ತದ ಯಾನು ಬೇತೆ ಕಾರ್ಯಕ್ರಮ ಇತ್ತಿನಲ್ಲ ಎನ್ನಕ್ಕ ಇತ್ತರೆ ಬತ್ತಿನಕ್ಲೆಗೋಸ್ಕರ ಯಾನು ಹೊಂತದ ಪೂರ ಕಾರ್ಯಕ್ರಮನ ಬರಕಿದ್ದು ಈ ಕಾರ್ಯಕ್ರಮ ಉಂತೋಡು ಬಂದ ನಿರ್ಧಾರ ಮಲ್ತದೆ ಯಾನು ಹೊಂತದೆ ನಿಕ್ಲೆ ಮಾತಾ ಹಿರಾರ ಸ್ವಾಗತ ಎನ್ನ ಎಂಕ್ ಕೋರ್ನ ಅವಕಾಶಕ್ಕೆ ಧನ್ಯವಾದ ಒಟ್ಟಡು ಪನೋಡು ನಂಡ ರಾಜಾರಾಮ್ ಭಟ್ರು ಈ ಬ್ಯಾಂಕ್ ಭಾರಿ ಆತು ವರ್ಷದಿಂದ ಇತ್ತಂಡಲ್ಲ ಈ ಬ್ಯಾಂಕ್ನ ಮಾತಾ ಜಾತಿ ಧರ್ಮದಕ್ಲೆಗೆ ಈ ಭಾಗದ ಮಾತಾ ರೈತರನಕ್ಲೆ ಮಾತಾ ಕಷ್ಟದಕ್ಲೆಗೆ ಒಂಜಿ ಸಹಕಾರ ಕೊರ್ಪುನಂಚಿನ ಬ್ಯಾಂಕ್ ಇತ್ತಿತ್ತಂಡ ಅಮ್ಮೆಂಬಳ ಸೇವಾ ಸಹಕಾರಿ ಬ್ಯಾಂಕ್ ನೆತ್ತ ಪೂರ ಋಣಭಾರ ಈ ಭಾಗದ ಪೂರ ಋಣಭಾರ ಇತ್ತಂದಂಡ ಅವು ರಾಜಾರಾಮ್ ಭಟ್ರಿಗೆ ಇನ್ನು ಭಾರಿ ಶೋಕದ ಒಂಜಿ ಕಟ್ಟಾಡ ಮಲ್ತದೆ ಮಾತ ಎಂಕಲ್ ಬ್ಯಾಂಕ್ ಬರ್ಪುಣಿ ಅಪರೂಪಕ್ಕೆ ಒಂಜಿ ದಿನ ಬತ್ತಂದ ಅಂಡಲ್ಲ ಎಂಕಲ್ ಒಂಜಿ ಫೋನ್ ಮಲ್ತು ಪಂಡ ಬಟ್ರೆ ಒಂಜಿ ಲೋನ್ ಮಲ್ತು ಕೊರಡು ಎಂಚ ಅಂಡಲ್ಲ ಪಂಡ ಇಜ್ಜಿ ಮರೆ ಅವು ಕೊರ್ರೆ ಆಪ ಜವ ಅದನ್ನೆಲ್ಲ
ದುಮ್ಮು ಬತ್ತು ಲೆತ್ತದಾಕ್ಲೇನು ದುಮ್ಮು ಲೆತ್ತದ ಬತ್ತು ಕೊರ್ಪುನಂಚಿನ ಒಂದು ಪ್ರಾಮಾಣಿಕ ಪ್ರಯತ್ನ ಮಲ್ಪನಂಚಿನ ರಾಜಾರಾಮ್ ಭಟ್ರೆ ಈ ಬ್ಯಾಂಕ್ನ ಎಡ್ಡೆ ರೀತಿ ನಡಪಾಲೆ ಈ ಭಾಗದ ಮಾತ ಜಾತಿ ಧರ್ಮದಕ್ಲೆ ಮಾತ ಪಕ್ಷದಕ್ಲೆಗಳ ಮಾತ ಧರ್ಮದಕ್ಲೆಗಳ ಇನ್ನು ಸಹಕಾರಿ ದುರಿಣೆ ಆದಿತ್ತದು. ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಪಿನ್ನೆ ಮಹಿಳಾ ಸಂಘಟನೆ ಒಕ್ಕೂಟತೆ ಗೌರವ ತಲೆಂಪ ತೇಜಸ್ವಿ ರಾಜ್ ಹಾಲ್ಗೆ ತೊಡಕ ಕೊಟ್ಟಿತ್ತು. ಬಿಜೆಪಿ ಜಿಲ್ಲೆರೆ ಜಂಡಾಮತ್ತೆ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಳಿಯಾರು, ಕುರ್ನಾಡು ಗ್ರಾಮ ಪಂಚಾಯತ್ ತಲೆಮುಪ್ಪಾಯಿ ಲೋಲಾಕ್ಷಿ, ಸದಸ್ಯ ಗೋಪಾಲ ಬಂಗೇರ ಮಿತ್ತಕೋಡಿ, ದಾಸ್ ಪ್ರಮೋಷನ್ ರೇ ತಲೆಮುಪ್ಪ ಅನಿಲ್ ದಾಸ್, ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಪಿನ್ನ ಮಹಿಳಾ ಸಂಘಟನೆ ಒಕ್ಕೂಟತೆ ತಲೆಮುಪ್ಪ ಸುಕುಮಾರ್ ಬಂಟ್ವಾಳ ಕ್ಷೇತ್ರത്തെ ತಲೆಮುಪ್ಪ ನವೀನ್ ಕುಲಾಲ್, ಯಾನಪಾಯ ಆಸ್ಪತ್ರೆ ಶಿಬಿರತ್ತೆ ಮುಪ್ಪ ಅಬ್ದುಲ್ ರಜಾಕ್ ಇನ್ನಾರ್, ಹೇಮಚಂದ್ರ ಕೈರಂಗಲ ನನ್ನಿಜಂತು ಜಯಂತ್ ಸಂಕೋಲ್ಗೆ ಲೇಸ್ ನಡಪಾಟಿತು. ರಿಕ್ಷಾ ಚಾಲಕರಂಕು ಮಲೆಬೇಲ್ಗೋರು ನೆಲಬೇನು ಚೊಲೂರು ನೆಲೆಲು ಎಲ್ಲ ಮೊತ್ತಲು ಅಂಕಬೇನು ನೆಲರ ವ್ಯವಸ್ಥೆ ಅಂಗಂತರ ವ್ಯವಸ್ಥೆ ಮುಖಚೇರ್ಲು ಐರು ಇದ್ರೆ ತೊಡಕತ್ತಲಿ ನನ್ನತು ಈ ಲೇಸಲು ವಿಧಾನಸಭೆ ಸ್ಪೀಕರ್ UT ಖಾದರ್ ಬಂತು ಉಳ್ಳಾಲ್ತೆ ಉಯರ್ಚತ್ತು ರಿಕ್ಷಾ ಬುಡ್ರಂಗಲೆ ಮೇನತ್ತುಂಡು ನಿಂಗಲೆ ಮೇನತ್ತುಗು ತಕ್ಕದಾಯ ವ್ಯವಸ್ಥೆ ಆಕ್ರೆ ಇದು ಆಲ್ಮಾರೆ ಪ್ರತಿನಿಧಿಯಾಯ ನಂಡೆ ಜವಾಬ್ದಾರಿ ಮಲೆಬೇಲ್ಗು ನೆಲಕ್ಕೆ ಬೇನು ಮಾಯಿತ್ತು ಇಂಕ್ ನಂಗೆ ವ್ಯವಸ್ಥೆ ಹಾಕಿರ ಮುನ್ನಲ್ತೆ ನಾಲ್ ನಲ್ಲ ನೈಪು ಹಾಕಿತ್ತು ಮಕ್ಕಳಿಗೆ ನಲ್ಲ ಪಡಿಪು ಕೊಡ್ಕೊಂಡು ವಿಧಾನಸಭೆ ತಲೆಮುಪ್ಪ UT ಖಾದರ್ ಚುಂತು ಶಾಸಕರೇ ಮೊದಲು ಉಳ್ಳಾಲ ಮುಖಚೇರಿಯಲ್ಲಿ ಪುದಿಯದಾಯಿತು ಉಂಡಾಕಿ ರಿಕ್ಷಾ ಬುಡ್ರಂಗಲ್ ನೆಲೆರೆ ಚಾಲಕ ದನಿರಂಗ ಒಪ್ಪಾಟಿದ್ದು ಖಾದರ್ ಮುಂಡಿತ್ತು. ಸ್ವಾಭಿಮಾನದಿಂದ ಅತ್ಯಂತ ಆತ್ಮವಿಶ್ವಾಸದಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ರಿಕ್ಷಾ ಚಾಲಕರು ಮತ್ತು ಮಾಲಕರು ತನ್ನ ಸೇವೆಯನ್ನು ಸಲ್ಲಿಸಿ ಅವರದೇ ಆದ ಗೌರವಪೂರ್ವಕವಾದ ಜೀವನವನ್ನು ನಡೆಸಿರುವುದು ಮತ್ತು ಈ ಒಂದು ಉಳ್ಳಾಲ ಪ್ರದೇಶದ ಅಭಿವೃದ್ಧಿಗೆ ಗೌರವಕ್ಕೆ ರಿಕ್ಷಾ ಚಾಲಕರು ಮತ್ತು ಮಾಲಕರು ಕೂಡ ಕಾರಣರಿದ್ದೀರಂತ ಹೇಳಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿಗೆ ಬರುವಂತ ಎಲ್ಲ ಯಾತ್ರಾರ್ಥಿಗಳಿರಲಿ ಇಲ್ಲಿ ಬರುವಂತ ಜನಸಾಮಾನ್ಯ ಅತ್ಯಂತ ಪ್ರೀತಿ ವಿಶ್ವಾಸ ಕರ್ಕೊಂಡೋಗಿ ಉಳ್ಳಾಲದವರು ಒಳ್ಳೆಯವರೆಂಬ ಭಾವನೆ ತರಲಿಕ್ಕೆ ರಿಕ್ಷಾ ಚಾಲಕರ ಮತ್ತು ಮಾಲಕರ ವಿಶೇಷ ಕೊಡುಗೆ ಇದೆ ಅಂತ ಹೇಳಿ ಯಾವಾಗಲೂ ನಾವು ಬಹುಶಃ ನಿಮಗೆ ನೆನಪಿಸಿ ನಿಮ್ಮ ಅಭಿನಂದನೆ ನಾವು ಸಲ್ಲಿಸ್ತೇವೆ. ಎರಡನೇದು, ನಾನು ಬಹುಶಃ ರಿಕ್ಷಾ ಚಾಲಕರು ಮತ್ತು ಮಾಲಕರು ಅವರ ಕೆಲಸವನ್ನು ಪ್ರಾಮಾಣಿಕ ನೆಮ್ಮದಿಯಿಂದ ಮಾಡುವಾಗ ಅವರಿಗೆ ಒಂದು ಸಮಾಧಾನದ ಮತ್ತು ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಒಬ್ಬ ನನ್ನ ಜನಪ್ರತಿಯಾದ ನನ್ನ ಜವಾಬ್ದಾರಿ. ಆದ ಕಾರಣ ಕ್ಷೇತ್ರ ಉದ್ದಗಳ ಎಲ್ಲಿಯೆಲ್ಲ ನನಗೆ ಮುಂದೆ ಅಲ್ಲಿ ಸ್ಥಳದ ತಕರಾರು ಇಲ್ಲ, ಅಲ್ಲಿ ಎಲ್ಲಿಯೆಲ್ಲ ಜಾಗ ಕ್ಲಿಯರ್ ಇದೆ ಕೇಳ್ತಾರೆ, ತಕ್ಷಣ ನಾವು ಅವರಿಗೆ ಅದು ಒಪ್ಪಿಗೆ ಕೊಟ್ಟು ನಮ್ಗೆ ಕಷ್ಟ ಇದ್ರೂ ಕೂಡ ಆ ಕೆಲಸ ಮಾಡಿಕೊಳ್ಳೋ ಜವಾಬ್ದಾರಿ ಅಂತ ಹೇಳಿದ್ರೆ ನಿಮ್ಮ ಸೇವೆಯಲ್ಲಿ ನಿಮ್ಮ ಶ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ, ನಾವು ಕೂಡ ನಿಮ್ಮ ಸಹಕಾರ ಸೋದರ ನಿಮ್ಮ ಕೆಲಸ ಮಾಡ್ತೇವೆ ಅಂತ ಹೇಳಿ ಅವಶ್ಯ ಮಾಡುವಂಥದ್ದು. ಈ ಒಂದು ಬೇಡಿಕೆ ಬಹುಶಃ ಔಷಧ ಇಲ್ಲಿ ಕೊಟ್ಟಾಕು ನಾನು ಹೇಳಿದ್ದೇನೆ, ನಾವು ತಕ್ಷಣ ಅದನ್ನು ಮಾಡ್ತೇವೆ ಅಂತ ಹೇಳಿ. ಇಲ್ಲಿ ಎಲ್ಲ ಕೌನ್ಸಿಲ್ಗಳು, ಅದು ಸಪ್ನ ಇರಲಿ, ಮೊಹಮ್ಮದ್ ಮುಖಚ್ ಇರಲಿ, ಕಲಿಯಲ್ಲಿ ಇರಲಿ, ಅಶ್ರಫ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ನಿಂತು ಸಿಯಾದ್ ಅವರು ಎಲ್ಲಿ ಆಗಲೇಬೇಕಂತ ಆ ಬೇಡಿಕೆ ಇಟ್ಟು ಸಮಸ್ಯೆ ಬಂದಾಗ ಬಗೆಹರಿಸಿಕೊಂಡು ಊರವರೆಲ್ಲರ ಸಹಕಾರ ಪಡೆದುಕೊಂಡು ಉತ್ತಮವಾದ ತಂಗುದಾನ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ತಲೆಮುಪ್ಪ ಸದಾಶಿವ ಉಳ್ಳಾಲ ನಗರಸಭೆ ಸ್ಥಾಯಿ ಕಮಿಟಿ ರೇ ತಲೆಮುಪ್ಪ ವೀಣಾ ಡಿಸೋಜಾ, ಪಿರಾಕ್ರೆ ಜಂಡಾಮತ್ತೆ ತಲೆಮುಪ್ಪ ಅಯೂಬ್ ಮಂಚಿಲ, ಸದಸ್ಯರೇ ಮೊಹಮ್ಮದ್ ಮುಖಚೇರಿ, ಸಪ್ನಾ ಹರೀಶ್, ಇಬ್ರಾಹಿಂ ಖಲೀಲ್, ಅಶ್ರಫ್, UA ಇಸ್ಮಾಯಿಲ್, ಕಾಂಗ್ರೆಸ್ ರೇನೇದವ್ ಫಾರೂಕ್ ಉಳ್ಳಾಲ್, ರಿಕ್ಷಾ ಚಾಲಕ ದನಿಮಾರ ಸಂಘತೆ ತಲೆಮುಪ್ಪ ಇಲಿಯಾಸ್, ನೌಶಾದ್, ನಗರಸಭೆ ಸದಸ್ಯ ಹುಸೇನ್ ಕುഞ്ഞിಮೋನು, ರಶೀದ್, ರವಿ ಗಾಂಧಿನಗರ, ನಾಗರಿಕ ಸಮಿತಿರೆ ಮಾರಪ್ಪ, ನಜೀರ್ ಕೋಡಿ, ಪಲ್ಲಿರೆ ಪಿರಾಕ್ರೆ ತಲೆಮುಪ್ಪ ಹಮೀದ್ ಕೋಡಿ, ಸದಾನಂದ ಬಂಗೇರ, ಇಸ್ಮಾಯಿಲ್, ಪ್ರೇಮ್ಚಂದ್, ದಿನೇಶ್ ರೈ, ಮನ್ಸೂರ್, ಸಲ್ಮಾನ್ ಇನ್ಫ್ರಾಸ್ಟ್ರಕ್ಚರ್ ರೈ ಇದ್ರಿದನಿ, ಮಸೂದ್ ಚಿಕ್ಕಮಗಳೂರು, ಜಿಯಾದ್ ಮುಖಚೇರಿ, ಹಮೀದ್, ವಿಶಾಲ್ ಕೊಳ್ಯ, ದೀಪಕ್ ಪಿಲಾರ್, ಪುರುಷೋತ್ತಮ್ ಶೆಟ್ಟಿ, ವಿನೋದ್ ಒಂಬತ್ತುಕೆರೆ, ಬ್ಲಡ್ ಹೆಲ್ಪ್ ಕೇರ್ ಇದ್ರೆ ತಲೆಮುಪ್ಪ ನಜೀರ್ ಹುಸೈನ್ ಇಂಗ ಲೇಸಲಿನ್ನಾರ್. ಈ ಲೇಸಲು UT ಖಾದರ್ಗೆ ಚಮ್ಮನ ನಡ್ನತ್ತು ಹಮೀದ್ ಕೊಲ್ತ ಮಜಲು ಲೇಸ್ ನಡಪಾಟಿತ್ತು. ದೇಶದಲ್ಲಿ ಬೇರೆ ಬೇರೆ ಪೇರ ಬ್ಯಾಂಕುಗಳು ಆಯಂ ಕರಾವಳಿ ಚೊಲ್ಲದು ಸಹಕಾರಿ ಸಂಘಮೇ ಉಳ್ಳದವರು ಜಿಲ್ಲೆ ಆಯ್ತು. അങ്ങനത്തേക്ക് മൊത്തം എല്ലാ വർഷവും സഹകാരി സപ്താഹ ചൊല്ലിട്ട് ഒരു വാർത്ത ഒരു ലേസ് നടപ്പാട്ടില്ല. അങ്ങനത്തെ ഒരു ലേസ് ഏണ് നടക്കൊണ്ടു ഈ ലേസിന്റെ വിഷയത്തിൽ ಜಿಲ್ಲಾ ಸಹಕಾರಿ ಸಂಘಕ್ಕೆ ತಲೆಮುಪ್ಪಾಯೇ ಡಾಕ್ಟರ್ NM ರಾಜೇಂದ್ರ ಕುಮಾರ್ ಸುದ್ದಿಗೋಷ್ಠಿಯಾಗಿ ವಿಷಯ ತಿಳಿಗಳು. ಸಾರ್ವಜನಿಕ ಖಾಸಗಿ ಸಹಕಾರಿ ಸಹಭಾಗಿತ್ವ ಬಲಪಡಿಸುವುದು ಚೊಲ್ಲರ ವಿಷಯത്തിൽ ಮೈಕಾಲ ಉರುವ ಕ್ರಿಕೆಟ್ ಮೈದಾನದಲ್ಲಿ 7ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ನವೆಂಬರ್ 12 ಸುಬೇಗ್ 10 ಗಂಟೆಗೆ ರಾಜ್ಯ ಮಟ್ಟದಲ್ಲಿ ನಡೆಕರಿಂಟು
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಪಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಲೆಮುಪ್ಪ ಡಾಕ್ಟರ್ MN ರಾಜೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಫೀಸಿಲ್ ನಡೆದ ಸುದ್ದಿಗೋಷ್ಠಿಯಲ್ಲಿ ತೆರಿಪಾಟಿತು. ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಹಾಗೂ ಹಾಲು ಉತ್ಪಾದಕರ ಒಕ್ಕೂಟ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್, ಸಹಕಾರ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಕೃಷಿ ಪತ್ತಿನ ಸಹಕಾರ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಎಲ್ಲ ವಿಧದ ಸಹಕಾರ ಸಂಘಗಳ ಸಹಯೋಗದೊಂದಿಗೆ ನಾವು ನಮ್ಮ ಮಂಗಳೂರಲ್ಲಿ 70ನೇ ಸಹಕಾರಿ ಸಪ್ತಾಹದ 5ನೇ ದಿವಸ ಅಲ್ವಾ 5ನೇ ದಿವಸ 18/11/23 ಶನಿವಾರ ಪೂರ್ವ ಕ್ರಿಕೆಟ್ ಮೈದಾನದಲ್ಲಿ 10 ಗಂಟೆಗೆ ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಈ ಸಹಕಾರಿ ಸಪ್ತಾಹಕ್ಕೆ ಹತ್ತಿಗಳ ವಸ್ತು ಪ್ರದರ್ಶನ ಉದ್ಘಾಟನೆಗೆ ಸನ್ಮಾನ್ಯ UT ಖಾದರ್ ಅವರು ಬರ್ತಾ ಇದ್ದಾರೆ. ಸಮಾರಂಭದ ಉದ್ಘಾಟನೆಗೆ ಸಹಕಾರ ಸಚಿವರಾದಂಥ KN ರಾಜಣ್ಣನವರು ಬರ್ತಾ ಇದ್ದಾರೆ. ಅದೇ ರೀತಿ ಉತ್ತಮ ಸಹಕಾರ ಸಂಘಗಳ ಪ್ರಶಸ್ತಿ ನೀಡಲಿಕ್ಕೆ ಸನ್ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ಉತ್ತಮ ಸ್ವಸಹಾಯ ಸಂಘಗಳನ್ನು ಪುರಸ್ಕಾರ ಮಾಡಲಿಕ್ಕೆ ನಮ್ಮ ಇಲ್ಲಿನ ಸಂಸದರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರು ಕಟೀಲ್ರವರು ಬರ್ತಾ ಇದ್ದಾರೆ. ಧ್ವಜಾರೋಹಣವನ್ನು ಮಾನ್ಯ ಶಾಸಕರಾದಂಥ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಸನ್ಮಾನ್ಯ GT ದೇವೇಗೌಡರು ಬರ್ತಾ ಇದ್ದಾರೆ. ಅದೇ ರೀತಿ ಮೆರವಣಿಗೆ ಉದ್ಘಾಟನೆಯನ್ನು ಇಲ್ಲಿಯ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತ್ರವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಭರತ್ ಶೆಟ್ಟಿ ಮತ್ತು ಯಶ್ಪಾಲ್ ಸುವರ್ಣರು ಬರ್ತಾ ಇದ್ದಾರೆ. ಸುಧೀರ್ ನಮ್ಮ ಮಾನ್ಯ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆದಂಥ ಸುಧೀರ್ ಶೆಟ್ಟಿ ಕಣ್ಣೂರವರು KP ಹಾಗೂ ಸುಚರಿತ ಹಾಲು ಉತ್ಪಾದಕರ ಸಹಕಾರ ಸಂಘದ ಸುಚರಿತ ಶೆಟ್ಟಿಯವರು ಗೌರವ ಉಪಸ್ಥಿತಿಯಲ್ಲಿ ವಿಶೇಷ ಆಹ್ವಾನಿತರಾಗಿ ಮಂಜುನಾಥ್ ಪ್ರಸಾದ್ ರವರು ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ, ಅದೇ ರೀತಿಯಾಗಿ ಸಹಕಾರ ಸಂಘಗಳ ನಿಬಂಧಕರಾದಂಥ ಕ್ಯಾಪ್ಟನ್ ಡಾಕ್ಟರ್ K ರಾಜೇಂದ್ರ ಅವರು ಮತ್ತು ಮುಲೈ ಮೊಹಲಿನ್ ಅಂದರೆ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಹಾಗೂ ಅನುಪಮ್ ಅಗರ್ವಾಲ್ ಪೊಲೀಸ್ ಆಯುಕ್ತರು ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಒಂದು 15,000 ಸಹಕಾರಿಗಳು ಸೇರಿ ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ವಿಧಾನಸಭೆ ತಲೆಮುಪ್ಪ UT ಖಾದರ್ ಲೇಸ್ಗ್ ಸಹಕಾರ ಸಪ್ತಾಹತ್ಗೆ ಸಹಕಾರ ಸಚಿವ KN ರಾಜಣ್ಣ ತೊಡಕು ಕೊಡ್ಕರಾರು. ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನಲ್ಲ ಸಹಕಾರ ಸಂಘತ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ನಲ್ಲ ಸ್ವಸಹಾಯ ಸಂಘತ್ಗೆ ಪ್ರಶಸ್ತಿ ಒದಿಯಾಕರಾರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲತೆ ತಲೆಮುಪ್ಪ GT ದೇವೇಗೌಡ ಲೇಸರೆ ಬಾವುಟ ಬಲಿಕಿರು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಪಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಲೆಮುಪ್ಪ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಲೇಸರಿ ತಲೆಮುಪ್ಪ ಐತಿಕರು. ಶಾಸಕ ವೇದವ್ಯಾಸ್ D ಕಾಮತ್ ಮೆರವಣಿಗೆಗೆ ತೊಡಕು ಹುಡುಕರು. ಶಾಸಕ ಡಾಕ್ಟರ್ ಭರತ್ ರಾಜ್ ಶೆಟ್ಟಿ, ಯಶ್ಪಾಲ್ S ಸುವರ್ಣ, ನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ತಲೆಮುಪ್ಪ KP ಸುಚರಿತ್ ಶೆಟ್ಟಿ, ಸರಕಾರತೆ ಸುವೃತ್ತಿ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಸಹಕಾರ ಇಲಾಖೆಯ ಮ್ಯಾನೇಜರ್ ಡಾಕ್ಟರ್ KN ರಾಜೇಂದ್ರ, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಿಂಗ ಇಕ್ರಾರಂಟು MN ರಾಜೇಂದ್ರ ಕುಮಾರ್ ತೆರಿಬಾಟಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ಶಶಿಕುಮಾರ್ ರೈ, ಸದಾಶಿವ ಉಳ್ಳಾಲ್, ರಾಜು ಪೂಜಾರಿ, ಸಹಕಾರಿ ಯೂನಿಯನ್ ತಲೆಮುಪ್ಪಾಯಿ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಜಯಕರ ಶೆಟ್ಟಿ ಇಂದ್ರಾಳಿ, ಸ್ಕ್ವಾಡ್ ತಲೆಮುಪ್ಪ ರವೀಂದ್ರ ಕಂಬಳಿ, ಸಹಕಾರ ಸಂಘ ಮೈಸೂರು ವಿಭಾಗದ ಮ್ಯಾನೇಜರ್ ಡಾಕ್ಟರ್ ಉಮೇಶ್ ಸುದ್ದಿಗೋಷ್ಠಿಲಿದ್ದಾರೆ. ಬೇರೆ ಬೇರೆ ಯೂನಿವರ್ಸಿಟಿಲು ಪಡಿಪಡಿച്ച ಮಕ್ಕಳು ಸರ್ಟಿಫಿಕೇಟ್ ಕೊಡ್ಕೋರು ಲೇಸ್ ನಡ್ನೊಂಟೆ ಉಂಡು. ಅಂಗಂತೆ ಅವರು ಲೇಸ್ ನಿಟ್ಟ ಯೂನಿವರ್ಸಿಟಿ ನಡ್ನತು ಈ ಲೇಸಲು ಸಂತೋಷ್ ಹೆಗ್ಡೆಗೆ ಗೌರವ ಡಾಕ್ಟರೇಟ್ ಕೊಡ್ತಾರೆ. ದೇರಳಕಟ್ಟೆ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯದಲ್ಲಿ ಪಡಿಪುತ್ತಿರ್ತೆ ಮಕ್ಕಳು ಪಡಿಪುರ ಕಡ್ಲಾಸ್ ಕೊಡ್ಕುರೆ 13ನೇ ಘಟಿಕೋತ್ಸವ ದೇರ್ಲಕಟ್ಟೆ ನಿಟ್ಟೆ ವಿಶ್ವವಿದ್ಯಾನಿಲಯತೆ ಹಾಲ್ ನಡ್ನತು. ಪೆನ್ಸಿಲ್ವೇನಿಯಾ ಸ್ಟೇಟ್ ಯೂನಿವರ್ಸಿಟಿ ಹ್ಯಾರಿಸ್ಬರ್ಗ್ ಇದ್ರೆ ಅಂತಾರಾಷ್ಟ್ರೀಯ ವ್ಯವಹಾರತೆ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಒಮಿದ್ ಅನ್ಸಾರಿ ಬೆಲೆಬಿಂದರ ಇಂಟು ಬಂದಂತು. Gave me an offer. They told me that you are a good learner. We wish to give you an engineering job or become an engineering technician. I absolutely had no clue what engineering meant. So I had to adapt. I had to learn new things. I did.
I did, and I worked for that company for 3+ years. Was very successful in that job. However, because of my colleagues and many of my wonderful co-workers, my level of confidence changed to go get my degrees, bachelor degrees, and later on master and PhD degrees from a strange country. I was in a very comfortable environment being with ഈ ലേസിൽ നിട്ടെ വിശ്വവിദ്യാനിലയത്തെ ಬೇರೆ ಬೇರೆ ಕೋರ್ಸುలు പഠിപ്പുതിർത്ത് 1254 ಮಕ್ಕಳಿಗೆ പഠിപ്പുര കടലാസ് അതേപോലെ 25 ആൾമാർക്ക് PhD കടലാസ് കൊടുത്താറ്. പിറാക് ರೆಜೆಟ್ ಎನ್ ಸಂತೋಷ್ ಹೆಗ್ಡೆ പിന്നെ ಅಲ್ ಕಾರ್ಗೋ ಗ್ರೂಪ್ ಇದ್ರೆ ತಲೆಮೂಪ ಶಶಿಕಿರಣ್ ಶೆಟ್ಟಿ ಇಂಕ್ ಗೌರವ ಡಾಕ್ಟರೇಟ್ ಒಪ್ಪಾಟಿಯಾರು. ಚಮ್ಮೆ ಮಾರ್ಕೆಟ್ 31 ಮಕ್ಕಳಿಗೆ ಬಂಗಾರ ಪದಕ ಹೊತ್ತು ಆಧರಿಚಾರು. ನಿಟ್ಟೆ ವಿಶ್ವವಿದ್ಯಾನಿಲಯത്തെ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಲೇಸರೆ ತಲೆಮೂಪ ಆಯ್ತಿಂತು. ಆಸ್ಪತ್ರೆ ನಿರ್ವಹಣೆ ವಿಭಾಗಕ್ಕೆ ಜಂಡಾಮತ್ತೆ ಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ್ ಶೆಟ್ಟಿ, ಆಡಳಿತ ವಿಭಾಗಕ್ಕೆ ಜಂಡಾಮತ್ತೆ ಕುಲಾಧಿಪತಿ ವಿಶಾಲ್ ಹೆಗ್ಡೆ, ಕುಲಪತಿ ಡಾಕ್ಟರ್ MS ಮುಡಿತಾಯ, ಕುಲಸಚಿವ ಡಾಕ್ಟರ್ ಹರ್ಷ ಹಾಲಹಳ್ಳಿ, ಪರೀಕ್ಷಾ ನಿಯಂತ್ರಕ ಪ್ರೊಫೆಸರ್ ಪ್ರಸಾದ್ ಬಿ ಶೆಟ್ಟಿ ಬೇರೆ ಬೇರೆ ವಿಭಾಗಕ್ಕೆ ಮೂಪಮಾರು ಲೇಸಲಿದ್ದಾರೆ. ನಿಟ್ಟೆ ವಿಶ್ವವಿದ್ಯಾನಿಲಯತೆ ಕುಲಪತಿ ಪ್ರೊಫೆಸರ್ MS ಮುಡಿತಾಯ ಬಿರ್ದರ್ ಮರ್ಹಬ ಚಂತು, ಕ್ಷೇಮತೆ ಡೀನ್ ಡಾಕ್ಟರ್ PS ಪ್ರಕಾಶ್, ಡಾಕ್ಟರ್ US ಕೃಷ್ಣ ನಾಯಕ್, ಡಾಕ್ಟರ್ ಫಾತಿಮಾ ಡಿ ಸಿಲ್ವಾ, ಡಾಕ್ಟರ್ ಧನೇಶ್, ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ പിന്നെ ಡಾಕ್ಟರ್ ರವಿರಾಜ್ ಕಿನಿ ಪಡಿಪುತ್ತಿರ್ತೆ ಮಕ್ಕಳೇ ಪೇರು ಓದಿಯಾರು. ಡಾಕ್ಟರ್ ಸಿದ್ಧಾರ್ಥ ಲೇಸ್ ನಡಪಾಟಿ. ಇಡೀ ದೇಶದ ಕರೆಂಟ್ ವ್ಯವಸ್ಥೆ ಬೇರೆ ಏದಾದ್ರು ಕಂಪನಿ ಕೊಡ್ಕೊಂಡು ಚೊಲ್ರೆ ಆಲ್ಚನ ಕೇಂದ್ರ ಸರ್ಕಾರದ್ದು ಆಯ್ತುಂಡೋಲ್ಲ. ಈ ವಿಷಯ CPM ಬ್ಯಾಂಕ್ ಎತ್ತಿರು ಅಂಗನೆತ್ತಿಕ ಮತ್ತಿಗೂ ಕರೆಂಟ್ ವ್ಯವಸ್ಥೆ ಬೇರೆ ಬೇರೆ ಕಂಪನಿ ಕೊಡ್ತೆಂಗು ಅದರ ಇಡೀ ವ್ಯವಸ್ಥೆ ಅಡಿಮೇಲೆ ಅವ್ರು ಚೊಲ್ಲರು ಅರ್ಸ CPM ಬ್ಯಾಂಕ್ ಅಂಗನೆತ್ತಿಕ ಮತ್ತು ಇಂಗಂತ ವ್ಯವಸ್ಥೆ ಆ ಒತ್ತೊಲ್ಲು ತೀರಾ ಚೊಲ್ಲೂರೆ ನೆಲೆಯಲ್ಲಿ CPM ಬ್ಯಾಂಕ್ ಇಡೀ ದೇಶದಲ್ಲೇ ಪ್ರತಿಭಟನೆ ಹಾಕ್ಯಾರು. ಅಂಗಂತ ಪ್ರತಿಭಟನೆ ಚೆಮ್ಮಗುಡ್ಡಲ್ಲಿ ನಡೆಯಿತು. ಕರೆಂಟ್ ಇಲಾಖೆರೆ ಕಂಪನಿರೆ ಕೈ ಒಪ್ಪಾಟ್ರೆ ಕೇಂದ್ರ ಸರ್ಕಾರದ ಮುರಾದ್ಗೆ ಎದುರಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಕಾರ್ಮಿಕ ಸಂಘಟನೆ ವೇದಿಕೆ, ರೈತ ಸಂಘಟನೆ ಒಕ್ಕೂಟ, ವಿದ್ಯಾರ್ಥಿ ಯುವಜನ ಮಹಿಳಾ ದಲಿತ ಆದಿವಾಸಿ ಪಿನ್ನ ಜನಪರ ಸಂಘಟನೆಗಳ ಒಕ್ಕೂಟ ಇದರ ಕೂಡಾಟದಲ್ಲಿ ಚೆಮ್ಮಗುಡ್ಡಲುಲ್ಲೆ ಮೆಸ್ಕಾಂರೆ ಎದುರು ಪ್ರತಿಭಟನೆ ನಡೆಯಿತು. CITU ದಕ್ಷಿಣ ಕನ್ನಡ ಜಿಲ್ಲೆಯ ತಲೆಮೂಪ ಬಾಲಕೃಷ್ಣ ಶೆಟ್ಟಿ ಮುಂಡಿತ್ತು. ಕರೆಂಟ್ ರೇ ಕಂಪನಿ ರಂಗಲೆ ಕೈಗೆ ಕೊಡ್ತೆಂಗು ಬೇರೆಮೇ ಪೊಲೀಸ್ ವ್ಯವಸ್ಥೆ ಅವರು 8000 ಪೋಲೆ 26 ಕೋಟಿ ಮೀಟರ್ ಇಡೋಣ ಅವರು ಈ ಎಲ್ಲ ಪೈಸಾ ಕಂಪನಿಗೆ ಬೋಂಡು ಕೇಂದ್ರತೆ ನರೇಂದ್ರ ಮೋದಿ ಸರ್ಕಾರ ನಂಗಲೆ ದೇಶത്തെ ಸೊತ್ತುರೆ 100 ಮೇಲ್ 100 ಪೋಲೆ ಬಿತ್ತೊಂಟುಲ್ಲಾರು ಚಂತು ಅರ್ಸ ಕಾಟಿತು. ಅಂಜನೆ ಹಲವಾರು ಜನವಿರೋಧಿ ಆಯ್ನ ರೈತ ವಿರೋಧಿ ಆಯ್ನ ನೀತಿನ ಜೊತೆ ದೇಶದ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಮಿತ್ತೆ ಅತೃಪ್ತಿನೇ ವ್ಯಕ್ತಪಡಿಸಿದೆ. 2024 ಚುನಾವಣೆಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಪಾದೆ ಈ ದೇಶದ ರಾಜಕೀಯ ಬದಲಾವಣೆ ಕನ್ನತ್ತಿನಂಚಿನ ನಿಗಲೇ ಮಾತು ಗೊತ್ತುಂಡು. ಬವೇ ಪೊರ್ತುಡು ಬಲಪಂಥೀಯರಾಯನಂಚಿನ ಈ ಕೋಮುವಾದಿ ಶಕ್ತಿ ಆಯ್ನಂಚಿನ BJP ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬರ್ತುಂಡು. ಅಧಿಕಾರಕ್ಕೆ ಬತ್ತಿದೀನಿ ಈ 1.5 ವರ್ಷದ ಅವಧಿ 2014 4 ತಿಂಗಳು ಮಹಾಚುನಾವಣೆ ಪಿರಿ ಎದುರು ಬರ್ಪುಡು. ಅವ ಈ 1.5 ವರ್ಷದ ಅವಧಿಡಿ ಈ ಕೇಂದ್ರ ಸರ್ಕಾರ ಇನ್ನು ದಾನಿ ಜನಗಳಿಗೆ ಭರವಸೆಯನ್ನು ಕೊಡ್ತಿತ್ತನ ಆ ಭರವಸೆಯನ್ನು ಸಂಪೂರ್ಣವಾಗಿ ಗಾಳಿಗೆ ತೂರ್ದು ಈ ಪ್ರತಿಯೊಂದು ವಿಚಾರನ ಜನಕ್ಕೆ ನಿನ್ನ ಸುಳ್ಳು ಬಂದಿದೆ. ಇನಿ ಜನಕ್ಲೆನ ಮನೋಭಾವವನ್ನು ಬೇತ ಕಡೆಗೆ ತಿರ್ಗವನಂಚನ ಬೇಲನ್ ಮಲ್ಪಲೆ ಮಾತ್ರ ಅತ್ತೆ ಈ ದೇಶದ ಜನಕ್ಕಲೆ ನೀನಿ ಅಕ್ಲೆಗೆ ರಕ್ಷಣೆ ಜನ ಪರಿಸ್ಥಿತಿ ನಿರ್ಮಾಣ ಆತನ ಮಾತ್ರ ಅತ್ತೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅಪಾಯ ಇನಿ ಬೈದನಂಚಿನ ಪರಿಸ್ಥಿತಿ ನಮ್ಮ ಇನಿ ತೋಂದಲ ಬಂದ. CITU ದಕ್ಷಿಣ ಕನ್ನಡ ಜಿಲ್ಲೆಯ ಜಂಡಾಮತ್ತೆ ತಲೆಮೂಪ ಸುಕುಮಾರ್ ತೊಕ್ಕೋಟು, ರೈತ ಸಂಘತೆ ಜಿಲ್ಲೆಯ ತಲೆಮೂಪ ಕೃಷ್ಣಪ್ಪ ಸಾಲ್ಯಾನ್, ಉಳ್ಳಾಲ ತಾಲೂಕು ಕಾರ್ಯದರ್ಶಿ ಜಯಂತ್ ಅಂಬ್ಲಮಗರು, ಕೋಟೆಕರ್ ಸರ್ಕಲ್ BD ಯೂನಿಯನ್ ರೇ ಕಾರ್ಯದರ್ಶಿ ವಿಲಾಸಿನಿ ತೊಕ್ಕೋಟು, ದಲಿತ ಹಕ್ಕು ಕಮಿಟಿ ರೇ ತಲೆಮೂಪ ನಾರಾಯಣ ತಲಪಾಡಿ, ಕಟ್ಟಡ ಕಾರ್ಮಿಕ ಸಂಘತೆ ಜನಾರ್ದನ ಕುತ್ತಾರ್, CIT ರೇ ಜಿಲ್ಲೆಯ ಸದಸ್ಯ ಜಯಂತ್ ನಾಯಕ್, ಹಮೀದ್ ಹರೇಕಳ, ರಿಜ್ವಾನ್ ಹರೇಕಳ, ಶೇಖರ್ ಕುತ್ತಾರ್ ಪಿನ ರೋಹಿದಾಸ್ ಭಟ್ನಗರ ಇಂಗ ಪ್ರತಿಭಟನೆಯಲ್ಲಿದ್ದಾರೆ. ಈ ವಾರ್ತೆ ಬೇರೆ ವಾರ್ತೆ ಒಳಗೆ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇತ ನೀವು ಮುನ್ನರ್ ಬಂಡ ಅತ್ತ ನೋಕಿ ಅಂಟಿಕರು ನಂಗಲೆ ನಿಂಗಲೆ ಪಿಸತೆ ಚಾನಲ್ ಪೊಸಕುರಲ್.